ರೋಟರಿ ಕ್ಲಬ್ ಬ್ರಹ್ಮಾವರ ಮತ್ತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವ ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ ಮತ್ತು ನಾನಾ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಜೂನ್ 10 ಮತ್ತು 11ರಂದು ಎಸ್ಎಂಎಸ್ ಸಮುದಾಯ ಭವನದಲ್ಲಿ ಹಣ್ಣು ಮೇಳ 2023 ಜರುಗಲಿದೆ ಎಂದು ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಧನಂಜಯ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮೌಲ್ಯವರ್ಧಕ ಹಣ್ಣು ಜನರಿಂದ ನಿರ್ಲಕ್ಷಿತವಾದ ಹಲಸು ಹಣ್ಣಿಗೆ ವಿಶೇಷ ಮಹತ್ವ ನೀಡಲಿರುವ ಮೇಳದಲ್ಲಿ ಬಯಲು ಸೀಮೆಯ ಕೆಂಪು ಹಲಸು ಮತ್ತು ನಾನಾ ಬಗೆಯ ಹಲಸು ಖಾದ್ಯಗಳು ಮೇಳದಲ್ಲಿ ಇರಲಿದ್ದು, ಮಾವಿನ ಹಣ್ಣು, ಹಲಸಿನ ನಾನಾ ತಳಿಗಳ ಗಿಡಗಳು ಮೇಳದಲ್ಲಿ ಇರಲಿದೆ ಎಂದರು. 100ರಷ್ಟು ನಾನಾ ಮಳಿಗೆಗಳು ಮತ್ತು ಗಣ್ಯರು ಭಾಗವಹಿಸಲಿದ್ದು ತಾಂತ್ರಿಕ ಸಮಾವೇಶ ಇದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯದ ಪ್ರಿನ್ಸಿಪಾಲ್ ಡಾಕ್ಟರ್ ಸುಧೀರ್ ಕಾಮತ್, ರೋಟರಿಯ ಅಧ್ಯಕ್ಷ ದಿನೇಶ್ ನಾಯರಿ, ಆಲ್ವಿನ್ ಅಂದ್ರಾದೆ ಮತ್ತಿತರರು ಭಾಗಿಯಾಗಿದ್ದರು.